ಅದಕ್ಕೆ ಗೊತ್ತಾಗಿಲ್ಲ ನಿಮಗೆ ಸ್ವಾಮಿ. ಕೆಲವರಿಗೆಲ್ಲ ಅದೇ ಸಮಸ್ಯೆ. ಇವತ್ತಿದ್ದವರು ನಾಳೆ ಇರುವುದಿಲ್ಲ, ನಾಳೆ ಇದ್ದವರು ನಾಡಿದ್ದು ಇರುವುದಿಲ್ಲ. ಇದು ಮಾತ್ರ ಶಾಶ್ವತವಾಗಿ ಹೆಣ್ಣುಗಳು ಅಧಿಕಾರಕ್ಕೆ ಬಂದಿದ್ದಾರಂತಾದ್ರೆ ಹೇಗೆ ನಮ್ಮ ಆಡಳಿತ ನಿಮ್ಮ ಪ್ರೋತ್ಸಾಹ ನೀಡಿದ್ರೆ ಸಾಕು. ವೇತನ ಎಷ್ಟು ನಮಗೆ ಕೊಡುಗೆ ಸ್ವಾಮಿ. ನಾವು ಇನ್ನೊಂದು ಕೊಡೋದು ನಮ್ಮಷ್ಟು ಎಷ್ಟು ನಿಮ್ಮಲ್ಲಿ ನಾವು ಕೊಡ್ತೇವೆ. ಸ್ವಾಮಿ ನಿಮ್ಮ ಪ್ರೋತ್ಸಾಹ ಇದ್ರೆ ಸಾಕು, ನಾ ಕೊಡ್ತೇನೆ ಆಯ್ತಾ. ಒಳ್ಳೆ ಕೊಡಿ. ಇವರಿಗೆ ಹೆಚ್ಚಿಗೆ ಸಿಗುತ್ತಿದ್ರೆ ಯಾರು ಬರ್ತದೆ ಎಂತದಂದ್ರೆ ಇದನ್ನು ಸತ್ಯ ಅಂತ ಭಾವಿಸಿಕೊಂಡಾಗ ತುಸುದೂರ ಅಂತ ಹೇಳಿಲ್ವ ನಾನು ಮೊದಲೇ. ಅದೀಗ ತುಂಬಾ ಹತ್ತಿರಕ್ಕೆ ಬಂದಿದೆ. ಹೋಗಿದ್ದಾನಲ್ಲ ರಾಜ ಇಲ್ಲದಂತ ರಾಜ್ಯ ಅರಾಜಕತೆಯನ್ನು ಹೊಂದಬಾರದು ಎನ್ನುವಂತ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಇದನ್ನೆಲ್ಲ ಪಡೆದದ್ದು. ಬರುವ ಅವನ ನಿರೀಕ್ಷೆಯಲ್ಲೇ ಇರ್ತೇನೆ ನೋಡಿ.
ನನ್ನ ತಂಗಿಯ ಕೈಗಳನ್ನು ಕತ್ತರಿಸಿದಂತೆ ಶ್ವೇತಕುಮಾರ. ಬಹುಶಃ ದಿಬ್ಬಣದಲ್ಲಿ ನೀರು ಇದೆಯಲ್ಲ, ಹೆಣ್ಣೊಬ್ಬಳ ಕೈಯನ್ನು ನಿನ್ನ ಗಂಡ ಕತ್ತರಿಸುವಾಗ ನನಗೇನು ಅನ್ನಿಸಲಿಲ್ವೇ? ಅವಳು ಅನ್ಯಾಯ ಮಾಡಿದ ಕಾರಣ ಏನು ಅನ್ಯಾಯ? ನಾವು ದಿಬ್ಬಣ ಹೋಗುತ್ತಿರುವಂತಹ ಸಮಯದಲ್ಲಿ ನಮ್ಮನ್ನು ಏನು ಮಾಡಿದ್ರು ಗೊತ್ತಾ? ಏನು ಅಂದ್ರೆ ನನ್ನ ಪತಿದೇವರನ್ನು ಅಷ್ಟೇ ಅಲ್ಲದೆ ನಮ್ಮೊಂದಿಗಿರುವವರನ್ನೆಲ್ಲ ಹಿಡಿದು ತಿನ್ನದಕ್ಕಾಗಿ ಮುಂದುವರಿದರು. ಏನು ತಿಂದ್ರೆ ತಿಂದ್ರೆ ಏನು ಅವಳಿಗೆ ಬೇರೆ ಆಹಾರ ಇಲ್ಲ. ಇಲ್ಲ, ನಾವು ಮನುಷ್ಯರನ್ನು ತಿನ್ನುವವರೇ. ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಜೀವಕ್ಕೆಲ್ಲ ಬದುಕುವಂತಹ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟಿದ್ದಾರೆ. ನಾವು ಗುಣಪಕ್ಷಕರು, ನಾವು ಮನುಷ್ಯರನ್ನು ತಿನ್ನುವವರೇ. ಈಗ ನನ್ನ ತಂಗಿ ಬಂದು 4 ಜನರು ತಿನ್ನಲಪ್ಪ, ಏನು ಗೊತ್ತೇ ಇಲ್ಲ, ಅವಳ ಹೊಟ್ಟೆ ತುಂಬ ಇಲ್ಲ. ಮತ್ತೆ ಹಾಗಾದ್ರೆ ಅವಳು ಮಾಡಿದ್ದು ತಪ್ಪು ಅಂತ ನಿನ್ನ ಗಂಡ ಶಿಕ್ಷೆ ಕೊಟ್ಟ. ನನಗನ್ನಿರ್ತದೆ ಅವ ಮಾಡಿದ್ದು ತಪ್ಪು. ಯಾಕಂದ್ರೆ ನನ್ನ ತಂಗಿಯ ಕೈ ಕತ್ತರಿಸಿದಿರಲ್ಲ. ಈಗ ನಿಮ್ಮ ನ್ಯಾಯದಲ್ಲಿ ನನ್ನ ತಂಗಿ ಮಾಡಿದ್ದು ತಪ್ಪು ಅಂತ ಇರ್ಬೋದು, ನನ್ನ ನ್ಯಾಯದಲ್ಲಿ ನನ್ನ ತಂಗಿ ಸರಿ ಮಾಡಿದ್ದಾಳೆ, ತಪ್ಪು ನೀವು ಮಾಡಿದ್ದೀರಿ. ಲೋಕ ಭಿನ್ನ ರುಚಿ, ನಿಮಗಿದ್ದ ನ್ಯಾಯ ನಮಗಾಗಬೇಕು ಅಂತ ಇಲ್ಲ, ನೀವು ಕಂಡದ್ದನ್ನೇ ನಾವು ಕಂಡು ಸಂತೋಷ ಪಡಬೇಕು ಅಂತ ಇಲ್ಲ. ಲೋಕದಲ್ಲಿ ಕೆಲವು ಅಭಿರುಚಿಗಳು ಬೇರೆ ಬೇರೆ ಇರ್ತವೆ, ನಾವು ತಿಂದದ್ದನ್ನೇ ನೀವು ತಿನ್ನಬೇಕು ಅಂತ ಇಲ್ಲ. ಶಾಸನಗಳು ಬೇರೆ ಬೇರೆ ವಿಭಾಗದಲ್ಲಿ ಇರ್ತವೆ. ಆದರೆ ಮೊದಲ ಮನೆಯಾದಂತಹ ನಿನಗೆ ಇನ್ನು ಉಳಿದಿರುವಂತಹ ಬದುಕು ಆನಂದಮಯವಾಗಿ ಕಳೆಯಬೇಕು ಎನ್ನುವುದಕ್ಕಾಗಿ ನಾವೊಂದು ವ್ಯವಸ್ಥೆ ಮಾಡಿದ್ದೇವೆ. ಅವ ಇಲ್ಲ ಬಿಡು, ಅವ ಇಲ್ಲಿ ಸಿಗುವ ಪ್ರಶ್ನೆ. ನೀವೇ ವ್ಯವಸ್ಥೆ ನಮಗೆ ಹೆಣ್ಣುಮಕ್ಕಳ ಮೇಲೆ ಉದಾರವಾದಂತಹ ಒಂದು ಕಾಳಜಿ. ಯಾಕಂದ್ರೆ ಅಭಯವಾದಂತಹ ನೀವು ಯಾವ ಕಾಲಕ್ಕೂ ಒಂದು ಗತಿ ಇಲ್ಲದೆ ಏನಕ್ಕೇನೂ ಆಗಿ ಹೋಗುವುದು ನಮಗೆ ಇಷ್ಟದ ವಿಷಯ ಅಲ್ಲ. ಹಾಗಾಗಿ ಸಂತೋಷದಿಂದ ಉಳಿದ ದಿನಗಳನ್ನು ಕಳೆಯುವುದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಈ ಎರಸಲಾದಂತಹ ದುರ್ಜಯ ಅಂತ ಹೇಳಿದ ನಾಳೆ ಬಾಲ್ಯ ಬದುಕಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿದ ಹಾಗೆ ಕೆಲವು ಸಲ ಕೆಲವು ಯೋಗ ಭಾಗ್ಯಗಳೆಲ್ಲ ಬೇಗ ಬರುವುದಿಲ್ಲ. ಬಂದದ್ದನ್ನು ನಾವು ಸ್ವೀಕರಿಸಬೇಕು. ಸಮುದ್ರದ ಬಳಿಗೆ ಹೋಗಿ ಆ ಕಡೆ ಈ ಕಡೆ ಅಂತ ಹುಡುಕುವುದನ್ನು ಬಂದ ತೆರೆಗೆ ತಲೆ ಕೊಟ್ಟು ಮುಳುಗಿ ಎಷ್ಟೊಂದು ಸಾಗರಪ್ರಾಯಿತು ಅಂತ ಸಂತೋಷ ಮಾಡಬೇಕು. ಏನೋ ನಿನ್ನ ಯೋಗದಲ್ಲಿ ಬಹುಶಃ ಮೊದಲ ಗಂಟೆ ಹೆಚ್ಚು ಸಮಯ ಇಲ್ಲ, ಎರಡನೇ ಗಂಟೆ